ಭಾನುವಾರ ಕಟಪಾಡಿ ಸಹಕಾರಿ ವ್ಯವಸಾಯಿಕ ಸಂಘ ಕಟಪಾಡಿ ಇದರ ನೂತನ ಪ್ರಧಾನ ಕಚೇರಿ ಕಟ್ಟಡ ಸಹಕಾರಿ ಸೌಧವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಿ ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯವನ್ನು ಮಾಡದೆ ಜನರನ್ನು ಆರ್ಥಿಕವಾಗಿ ಬಲಾಢ್ಯರನ್ನಾಗಿಸುವ ಕೆಲಸ ನಡೆಸಲಾಗುತ್ತಿದೆ. 107 ವರ್ಷಗಳ ಹಿಂದೆಯೇ ಆರಂಭಗೊಂಡ ಸಹಕಾರಿ ಬ್ಯಾಂಕ್ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹಿತ ರೈತರು, ಬಡವರು ಹಾಗೂ ನವೋದಯ ಸ್ವಸಹಾಯ ಸಂಘಗಳ ಸ್ಥಾಪನೆಯ ಮೂಲಕ ಮನುಷ್ಯರ ನಡುವಿನ ನಂಬಿಕೆಯ ಮೇಲೆ ನಡೆಯುತ್ತಿದೆ ಎಂದರು. ಕಟಪಾಡಿ ಸಹಕಾರಿ ವ್ಯವಸಾಯಿಕ ಸಂಘದ ಅಧ್ಯಕ್ಷ ಇಂದುಶೇಖರ್ ಸುವರ್ಣ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸ್ವಸಹಾಯ ಗುಂಪುಗಳನ್ನು ಉದ್ಘಾಟಿಸಲಾಯಿತು. ಸಾಲ ಸೌಲಭ್ಯಗಳ ವಿತರಣೆಯೂ ನಡೆಯಿತು. ಠೇವಣಿ ಪತ್ರ ಹಸ್ತಾಂತರಿಸಲಾಯಿತು. ಚೈತನ್ಯ ವಿಮೆ ಪರಿಹಾರ ವಿತರಿಸಲಾಯಿತು. ನೆಗಾಟಾಡೋಳು ಬೆಳಕಿನೋಳು ನಿಮಗೂ ಕೂಡ ಬಹುಮಾನ ಕೊಡ್ತೇನೆ. ಅತಿ ಹೆಚ್ಚು ಯಾರು ಗುಂಪು ಮಾಡ್ತಾರ ಅವರಿಗೆ 2 ಲಕ್ಷ ರೂಪಾಯಿ, ಅದರೊಟ್ಟಿಗೆ ಒಂದು ಬಂಗಾರದ ನಾಣ್ಯ. ಸೆಕೆಂಡ್ ಪ್ರೈಸ್ 1 ಲಕ್ಷ, 3ನೇ ಪ್ರೈಸ್ 50,000. ಇದನ್ನೆಲ್ಲ ನಾವು ಕೊಟ್ಟಾಗ ಬಡವರ ಹತ್ತಿರ ನಾವು ಹೋಗಿದಾಗ ಆಗ್ತದೆ. ನಾನು ಹೇಳ್ತಾ ಇದ್ದೇನೆ, ಧರ್ಮಗುರುಗಳೇ, ನಿಮ್ಮ ಚರ್ಚೆಗೂ ಬಂದು ಕೂಡ ನಮ್ಮವರನ್ನು ಕಳಿಸ್ತಾ ಇರ್ತೇನೆ. ನಿಮ್ಮಲ್ಲಿ ಕೂಡ ಆರ್ಥಿಕವಾಗಿ ದುರ್ಬಲರಾದವರು ಬಹಳಷ್ಟು ಜನ ಇದ್ದಾರೆ. ಕಟ್ಟಡ ಇಷ್ಟವರೆಗೆ ನಮ್ಮ ಉಡುಪಿಯಲ್ಲಿ ಕಟ್ಟಡ ಇಲ್ಲದ ಒಂದು ಸಂಸ್ಥೆ ಇದೆ, ಅದು ಕಟ್ಪಾಡಿ ಮಾತ್ರ ಇತ್ತು. ನಮ್ಮದು ಕಪ್ಪು ಚುಕ್ಕಿ ಇತ್ತು, ಇವತ್ತು ಕಪ್ಪು ಚುಕ್ಕಿ ಹೋಗಲಾಡಿಸಿದ್ದಾರೆ. ಅಧ್ಯಕ್ಷರು ಕೇಳಿದೆ ಎಷ್ಟು ಖರ್ಚಾಗಿದೆ ಹೇಳಿ, 1 ಕೋಟಿ ಹೇಳಿದ್ರು. ನಾನು 5 ಲಕ್ಷ ಆದರೂ ಕೊಡ್ತೇನೆ ನಿಮಗೆ ಅಂತ ಹೇಳ್ತೀನಿ. ಯಾಕೆ ಹೇಳಿದ್ರೆ ಎಲ್ಲರೂ ತುಂಬಿಕೊಳ್ಳದೆ ಹೋದರೆ ಇವರು ಬೆಳೆಸುವುದಾಗೆ ಕೊಡುವ ಮನಸ್ಸಿದ್ರೆ ದಾರಿ ಹಲವುಗಳಿದೆ ಅಂತಾರೆ, ಎಲ್ಲ ಶ್ಲೋಕ ಹೇಳ್ತಾರೆ. ನನಗೆ ಶ್ಲೋಕ ಹೇಳಕ್ಕೆ ಬರೋದಿಲ್ಲ, ಕೆಲಸ ಮಾಡೋಕ್ಕೆ ಮಾತ್ರ ಬರೋದು. ನಾನು ಹೇಳ್ತಾ ಇದ್ದೇನೆ, ಇವತ್ತು ನಾವೆಲ್ಲರೂ ಕೈ ಜೋಡಿಸ್ಬೇಕು. ಇದೊಂದು ಇವರ ತರೀತೆಯಲ್ಲಿ ಅವರ ಹೆಸರು ಉಳಿತದೆ ಅಧ್ಯಕ್ಷರೇ. ದೇಶದಲ್ಲೇ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಟ್ಟುವಂತ ಜನ ಅದು ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯವರು ಅನ್ನುವಂಥ ಕೀರ್ತಿಗೆ ನಾವು ಪಾತ್ರರಾಗಿದ್ದೇವೆ. ಇಂಥ ಸಮಯದಲ್ಲಿ ಇವತ್ತು ನಮ್ಮದು ಕೃಷಿ ಪ್ರಾಮುಖ್ಯವಾದಂಥ ವೃತ್ತಿ ಕೃಷಿ. ಆ ಕೃಷಿಗೆ ಹೊಂದಿಕೊಂಡು ಅದೇ ರೀತಿಯಾಗಿ ಇವತ್ತು ಮೀನುಗಾರಿಕೆ ಇನ್ನೊಂದು ವೃತ್ತಿ. ಈ 2 ವೃತ್ತಿಗಳಿಗೆ ಕೂಡ ಆಧಾರ ಆಗುವಂತ ಒಂದು ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಸಹಕಾರಿ ಸಂಘ. ಬ್ಯಾಂಕಿಂಗ್ ಕ್ಷೇತ್ರದ ತುಂಬಾ ಕೊಡುಗೆ ಇದೆ. ಅದರ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಗಳು, ಹೋಟೆಲ್ ಉದ್ಯಮಗಳು, ಬ್ಯಾಂಕ್ ಕಾಲಘಟ್ಟದಲ್ಲಿ ಯಾವ ಹಂಬಲವನ್ನು ತಾಳಬೇಕೆನ್ನೋ ಜಿಜ್ಞಾಸೆ ನಮ್ಮವರಿಗಿತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ಸಮರ್ಥ ಉತ್ತರವಾಗಿ ಇವತ್ತು ಕಟ್ಪಾಡಿಯಲ್ಲಿ ಈ ತರದೊಂದು ಸಹಕಾರ ಸೌಧ ಅದು ಎದು ನಿಂತಿರುವಂತದ್ದು. ಹೇಳ್ತಾರೆ, ಸೂರಜ್ನ ಬದಲ ನಾ ಬದಲಾರೇ ಭಗವಾನ್ ಕಿತ್ನಾ ಬದಲಿಗೆ ಇನ್ಸಾನ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ನಜರ್ ಬದಲೇಗ ಅಥವಾ ನಜರಾನ ಬದಲೇಗ ಅಂತೇಳಿ, ದೃಷ್ಟಿ ಬದಲಾದ್ರೆ ದೃಶ್ಯ ಬದಲಾಗ್ತಂತೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಉತ್ಕೃಷ್ಟ ಒಂದು ಸ್ಥಿತಿಯನ್ನ ಇವತ್ತಿನ ಈ ಬ್ಯಾಂಕ್ಗಳು ಪಡೆದಿರುವಂತದ್ದು. ಅದಕ್ಕೆ ಹಲವಾರು ಜನ ಕೈ ಜೋಡಿಸೋದು ನಮ್ಮ ಹೆಮ್ಮೆಗೆ ಕಾರಣ ಆಗಿದೆ. ಕಲ್ಪನೆಯನ್ನ ಮಾಡ್ತಾರೆ. ಹಳ್ಳಿಯಲ್ಲಿ ಕೂಡ ಈ ಸೌಲಭ್ಯಗಳು ಬಡ ಜನರ ಮನೆಯನ್ನು ಮುಟ್ಟಬೇಕು, ಅವರ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಬೇಕೆಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಸಹಕಾರಿ ಸಂಘ ಉದಯ ಆಗ್ತದೆ. ಅದಕ್ಕೆ ಹಲವಾರು ನಮ್ಮ